ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ್ದ ದೋಣಿಗಳಲ್ಲಿ 2 ದೋಣಿ ಗಾಳಿ ಮತ್ತು ಅಲೆಗೆ ಸಿಕ್ಕಿ ಮುಳುಗಡೆಯಾಗಿದ್ದು ಅದರಲ್ಲಿದ್ದ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಬುಧವಾರ ಬೆಳಿಗ್ಗೆ ಭಟ್ಕಳ ಬಂದರಿನ ಬೆಳಕೆಯಿಂದ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ರಭಸವಾಗಿ ಬೀಸಿದ ಗಾಳಿ ಮತ್ತು ಅಲೆಗೆ ದೋಣಿಯಲ್ಲಿದ್ದ ಸಮುದ್ರ ಪಾಲಾಗಿದೆ. 2 ದೋಣಿಯಲ್ಲಿದ್ದ ಇಬ್ಬರು ಯುವಕರು ದೋಣಿ ಹಿಡಿದುಕೊಂಡು ನೀರಿನಲ್ಲಿ ತೇಲುತ್ತಿದ್ದು ಕಂಡು ಅಲ್ಲೇ ಹತ್ತಿರವಿದ್ದ ಇತರ ದೋಣಿಯವರು ರಕ್ಷಣೆ ಮಾಡಿದ್ದಾರೆ. 42 ವರ್ಷದ ರಾಮ ಹಾಗೂ 40 ವರ್ಷದ ಕೃಷ್ಣ ರಕ್ಷಿಸಲ್ಪಟ್ಟ ಮೀನುಗಾರರು. ದೋಣಿ ಮತ್ತು ಅದರಲ್ಲಿದ್ದ ಬಲೆಗಳು ಸಮುದ್ರದ ಪಾಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ತಿಳಿದು ಬಂದಿದೆ. ಫುಲ್ ಜನ ಇದೆ ಅಲ್ಲ, ಅವ್ರು ಮಡಿಕೆಗೆ ಇದ್ದಂಗೆ ಮಾಡಬೇಕಿತ್ತು. ಅಲ್ಲಿ ಅವ್ರು ಮರಿಗೆ ಇದ್ದಂಗೆ ಮಾಡೋಕ್ಕಾಗೋದಿಲ್ಲ. ಇಲ್ಲೇ ಇದೆ